ರಂಗಚಾವಡಿ ಮಂಗಳೂರು ವತಿಯಿಂದ ನಡೆದ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ದುಬೈಯ ಗಮ್ಮತ್ ಕಲಾವಿದರ ಕೂಟದ ಬಯ್ಯ ಮಲ್ಲಿಗೆ ನಾಟಕ ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಇನ್ನು ಕಾರ್ಯಕ್ರಮಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ BA ವಿವೇಕ್ ರೈ ಚಾಲನೆ ನೀಡಿದರು. ಇದೇ ಸಂದರ್ಭ ಈ ಸಾಲಿನ ರಂಗಚಾವಡಿ ಪ್ರಶಸ್ತಿಯನ್ನು ಅನಿವಾಸಿ ಕನ್ನಡಿಗ ಅಬುಧಾಬಿ ಕರ್ನಾಟಕ ಸಂಘದ ಅಧ್ಯಕ್ಷ ಸರ್ವೋತ್ತಮ ಶೆಟ್ಟಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಲ್ಲದೆ ಸರ್ವೋತ್ತಮ ಶೆಟ್ಟಿ ಹಾಗೂ ಉಷಾ ದಂಪತಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಸರ್ವೋತ್ತಮ ಶೆಟ್ಟಿ, ಈ ಪ್ರಶಸ್ತಿ ನನಗೆ ಮಾತ್ರ ಸೀಮಿತವಾದುದಲ್ಲ, ನನ್ನ ತಾಯಿ, ಪತ್ನಿ ಹಾಗೂ ಕರ್ನಾಟಕ ಸಂಘದ ಎಲ್ಲಾ ಸದಸ್ಯರಿಗೂ ಕೂಡ ಸಲ್ಲಬೇಕಾದದ್ದು. ಏಕೆಂದ್ರೆ ನನ್ನ ಬೆಳವಣಿಗೆಗೆ ಇವರೆಲ್ಲರೂ ಕೂಡ ಕಾರಣೀಕರ್ತರು. ಅಲ್ಲದೆ ರಂಗಚಾವಡಿಯು ಸಾಂಸ್ಕೃತಿಕ ಕೊಡುಗೆ ಪರಿಗಣಿಸುವಂತಹ ನೀಡುವ ಇಂತಹ ಪ್ರಶಸ್ತಿ ನಿಜಕ್ಕೂ ಕೂಡ ಅಭಿನಂದನೀಯ ಎಂದು ಹೇಳಿದರು. ಇನ್ನು ಈ ಸಂದರ್ಭ CA ಸುಧೀರ್ ಕುಮಾರ್, ಯಾದವ ಕೋಟ್ಯಾನ್, ಕಿಶೋರ್ ಡಿ ಶೆಟ್ಟಿ, ಡಾಕ್ಟರ್ ಸಂಜೀವ ದಂಡಕೇರಿ, ಕದ್ರಿ ನವನೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಈ ಸನ್ಮಾನ ಎಂಚನಗಳು ಮಲ್ತಾರ ಇನಿ ಎಂಕಲ ಎನ್ನ ಬಿಡದಿಗಳ ಮಲ್ತಾರ ಅವೇನು ಯಾನ್ ಕೊಣದು ಎಂಚಿನಗಳು ಇತ್ತ ಏನನ್ನು ಒಂಜಿ ಸಾಂಸ್ಕೃತಿಕ ರಾಯಭಾರಿ ಎಂದು ಲೆಪ್ಪರ ಆಯ್ಕೆ ಕಾರಣೀಕರ್ತರೇನ ಇವೇಡು ಉಪ್ಪುನ ಕನ್ನಡ ಬಗ ತುಳುವೆರು ಅಗಲೆಗೆ ಒಂಜಿ ಪಾಲ ಇಟ್ಟು ಸಂದವೆ ಅವು ಏತು ಬಂಗೋಡು ನಾಟಕ ಮಲ್ತಂದಲ್ಲಿ ಕಂಡ ನೀವು ನಂಬಾಯರು ಎಂಕ್ ದುಬೈ ಅಬುಧಾಬಿ ಪವರೇ ಒಂದೇ ಕಾಲು ಗಂಟೆ ತಾಗಂಡ ಡ್ರೈವಿಂಗ್ ಮತ್ತೊಂದು ದುಬೈ ಶಾರ್ಜಾ ಬೋರ್ಡ್ ಆಗಲೇ ಎರಡರ ಗಂಟೆ ತಾಗೊಂಡು ಅವು ಉಪ್ಪುನು 10 ನಿಮಿಷ ತಾಗಿ ಈತ ಬಂಗ ಮತ್ತೊಂದು ಶಾರ್ಜಾ ದುಬೈ ಶಾರ್ಜಾ ಪಂಡದು ಒಂಜಿ ಕಾಲವೇ ಒಂಜಿಕೋಡಿ ಹಿಡಿದು ಕುಡಂಜಿಕೋಡಿ ಹೋದು ಪ್ರತಿ ವರ್ಷ ಎಲ್ಲ ಒಂಜಿ ನಾಟಕ ಪ್ರಾಕ್ಟೀಸ್ ಮಲ್ತದ್ದು ಪ್ರತಿ ವರ್ಷ ಒಂದು ನಾಟಕ ಪ್ರದರ್ಶನ ಮಲ್ತೊಂದು ಗಮ್ಮತ್ ಕಲಾವಿದರು ದುಬೈ ಆಗಲೇ ಮಲ್ಲ ಚಪ್ಪಾಳೆ ತಟ್ಟಲೆ ವಿಶ್ವನಾಥ್ ಶೆಟ್ಟರು ಆಯ್ತು ಬೆನ್ನೆಲುಬು ಅದರ ಕಲೆಯ ಕರ್ನಾಟಕ ಒಳ್ಳೆಯದು ಆಗಲ ಮತ್ತು ಸಾಮಾಜಿಕ ಕಾರ್ಯಕ್ರಮ ಮಲ್ತೊಂದು ಕರ್ನಾಟಕ ಶೆಟ್ಟರು ಅದನ್ನ ಮೆಗ್ಗೆ ವಿಶ್ವನಾಥ್ ಶೆಟ್ಟರು ರಾತ್ರಿ ಬಗಲಿನ ತಪ್ಪರು ಹೊಂದುವರು.